ಪ್ರೆಸ್ ಚಾನೆಲ್ಗೆ ಸ್ವಾಗತ. ಕಾರವಾರ ಜಿಲ್ಲಾಸ್ಪತ್ರೆಯ ಸರ್ಜನ್ ಶಿವಾನಂದ್ ಕುರ್ತಲ್ಕರ್ ವರ್ಗಾವಣೆಗೆ ಸಿಎಂ ಸೂಚನೆ. ಕಾರವಾರ ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ವೇಳೆ ಬಾಣಂತಿ ಗೀತಾ ಬಾನಾವಳಿ ಸಾವಾಗಲು ಸರ್ಜನ್ ಕುರ್ತಲ್ಕರ್ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಲಾಗಿತ್ತು. ಈ ಬಗ್ಗೆ ನ್ಯಾಯಕ್ಕಾಗಿ ಮೀನುಗಾರ ಸಮಾಜದವರು, ವಿವಿಧ ಸಂಘಟನೆಯವರು ಹೋರಾಟ ನಡೆಸಿದ್ದು, ಘಟನೆ ಸಂಬಂಧ ಸರ್ಜನ್ ವರ್ಗಾವಣೆ ಮಾಡುವಂತೆ ಕಾರವಾರ ಶಾಸಕಿ ರೂಪಾಲಿ ನಾಯ್ಕ್ ಸಿಎಂ ಬಳಿ ಮನವಿ ಮಾಡಿದ್ದರು. ಶಾಸಕಿ ರೂಪಾಲಿ ನಾಯ್ಕ್ ಮನವಿಗೆ ಸ್ಪಂದಿಸಿದ ಸಿಎಂ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತಕ್ಷಣ ಸರ್ಜನ್ ಕುರ್ತಲ್ಕರ್ ವರ್ಗಾವಣೆಗೆ ಕ್ರಮ ಕೈಗೊಂಡು ತನಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಆರೋಗ್ಯ ಸಚಿವ ಶ್ರೀರಾಮುಲು ಸಹ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆನ್ನಲಾಗಿದೆ. ಜಿಂಕೆ ಬೇಟೆಯಾಡಿದ ಮೂವರ ಬಂಧನ. ಜೋಯಿಡಾ ತಾಲೂಕಿನ ಮಿರ್ನೌಲಿ ವಲಯದ ಜನತಾ ಕಾಲೋನಿಯಲ್ಲಿ ಜಿಂಕೆ ಬೇಟೆಯಾಡಿದ 3 ಆರೋಪಿಗಳನ್ನು ಅರಣ್ಯಾಧಿಕಾರಿಗಳು ಗುರುವಾರ ಬಂಧಿಸಿದ್ದಾರೆ. ಸ್ಥಳೀಯರಾದ ಸಂದೀಪ್, ಪರಶುರಾಮ್ ಅಡಾವ್, ಗೋಪಾಲ ಮೇದಾರ್ ಬಂಧಿತರು. ಆರೋಪಿಗಳಿಂದ 16 ಕೆಜಿಯಷ್ಟು ಜಿಂಕೆ ಮಾಂಸ ವಶಪಡಿಸಿಕೊಳ್ಳಲಾಗಿದೆ. ಇನ್ನಷ್ಟು ಆರೋಪಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಶಂಕೆ ಇದ್ದು, ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಆರೋಪಿಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಹಳಿಯಾಳ ಡಿಸಿಎಫ್ ಜಿಆರ್ ಅಜ್ಜಯ್ಯ, ಎಸಿಎಫ್ ನಿಂಗಾಣಿ ಅವರ ಮಾರ್ಗದರ್ಶನದಲ್ಲಿ ಮಿರ್ನೌಲಿ ವಲಯ ಅರಣ್ಯಾಧಿಕಾರಿ ಬಸವರಾಜ್, ಸಿಬ್ಬಂದಿ ರಾಮಗೌಡ, ಬೈಲಾ, ಬಸವನಗೌಡ, ಪ್ರವೀಣ್ ಮ್ಯಾಗೇರಿ, ಶ್ರೀಶೈಲ ಬಾರ್ಲಿ, ಸಂದೀಪ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಗಣಿ ಅಕ್ರಮ ಪ್ರಕರಣಕ್ಕೆ ಮರುಜೀವ, ಎಸ್ಐಟಿ ದಾಳಿ. ಅಂಕೋಲಾದ ಬೇರಿಗೇರಿ ಮ್ಯಾಂಗನೀಸ್ ಪ್ರಕರಣದಿಂದ ಬಿಚ್ಚಿಕೊಂಡಿದ್ದ 2015ರಲ್ಲಿನ ಅಕ್ರಮ ಗಣಿಗಾರಿಕೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆಯ ಗಣಿ ಮಾಲೀಕರ ಕಚೇರಿ ಮತ್ತು ಮನೆಗಳಲ್ಲಿ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಹೊಸಪೇಟೆಯ ಗಣಿ ಮಾಲೀಕರಾದ ಅರಣ್ಯ ಸಚಿವ ಆನಂದ್ ಸಿಂಗ್ ಸಂಬಂಧಿ ರಾಣಿ ಸಂಯುಕ್ತ ಅವರ 2 ಮನೆ ಮತ್ತು ಕಚೇರಿಯ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. ಜೋಳದ ರಾಶಿ ಗುಡ್ಡದ ಬಳಿ ಇರುವ ರಾಣಿ ಸಂಯುಕ್ತ ಅವರ ಹೊಸ ಮನೆ, ಕಾಲೇಜು ರಸ್ತೆಯಲ್ಲಿನ ಹಳೆ ನಿವಾಸ ಹಾಗೂ ಎಂಪಿ ಪ್ರಕಾಶ್ ನಗರದಲ್ಲಿರುವ ಕಚೇರಿಯ ಮೇಲೆ ದಾಳಿ ನಡೆಸಲಾಗಿದೆ. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದಿಂದ ತನಿಖೆ ಮುಂದುವರೆದಿದೆ. ರಾಣಿ ಸಂಯುಕ್ತ ಅವರು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಆಗಿದ್ದಾರೆ. ರಾಣಿ ಸಂಯುಕ್ತ ಬಡತನದ ಕೃಷ್ಣಾ ಮಿನರಲ್ಸ್ ಮೇಲೆ ಇದ್ದ ಹಳೆಯ ಪ್ರಕರಣದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. ಲಕ್ಷ್ಮೀನಾರಾಯಣ ಹಾಗೂ ರಾಘವೇಂದ್ರ ಎಂಬ 2 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪ್ರಕರಣ ತನಿಖೆ ನಡೆಯುತ್ತಿದೆ. ಯಲ್ಲಾಪುರ ಬಳಿ ಭೀಕರ ಅಪಘಾತ, 4 ದುರ್ಮರಣ. ಯಲ್ಲಾಪುರ ತಾಲೂಕಿನ ಹೊಸಳ್ಳಿ ಗ್ರಾಮದ ಬಳಿ ಕಾರು ಹಾಗೂ ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 4 ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಗುರುವಾರ ಸಾಯಂಕಾಲ ಸಂಭವಿಸಿದೆ. ದೆಹಲಿಯ ಪಾಸಿಂಗ್ ಇರುವ ಕೆಂಪು ಕಾರು ಎದುರಿನಿಂದ ಬರುತ್ತಿರುವ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 4 ಅಪಘಾತದಲ್ಲಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ರವಿ ನಾಯರ್, ಪುಷ್ಪ ನಾಯರ್, ಹರೀಂದ್ರನಾಥ್ ನಾಯರ್, ಪದ್ಮಾಕ್ಷಿ ನಾಯರ್ ಮೃತ ದುರ್ದೈವಿಗಳಾಗಿದ್ದು ಮುಂಬೈನಿಂದ ಕೊಚ್ಚಿನ ಹೊರಟಿದ್ದರು ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಯಲ್ಲಾಪುರ ಪೊಲೀಸರು ಧಾವಿಸಿದ್ದು ಪ್ರಕರಣ ದಾಖಲಾಗಿದೆ. ಗಾಂಜಾ ಸೇವನೆ ಬಂಧನ. ಕಾರವಾರ ಗೋವಾದಿಂದ ಬಂದು ದೇವಳಮಕ್ಕಿಯಲ್ಲಿ ಗಾಂಜಾ ಸೇವಿಸಿ ಮತ್ತಿನಲ್ಲಿ ತೇಲಾಡುತ್ತಿದ್ದ ರಾಹುಲ್ ನಾಯ್ಕ್ ಎಂಬ ಯುವಕ ಈಗ ಮಲ್ಲಾಪುರ ಪೊಲೀಸರ ಅತಿಥಿಯಾಗಿದ್ದಾನೆ. ಈತನ ವಿರುದ್ಧ ಕಠಿಣವಾದ ಎನ್ಡಿಪಿಎಸ್ ಕಾಯ್ದೆಯ ಅನ್ವಯ ಕೇಸ್ ಜಡಿದು ಜೈಲಿಗೆ ಕಳಿಸಲಾಗಿದೆ. ಗಾಂಜಾ ಸೇವನೆ ಮಾಡುತ್ತಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ರಕ್ತ ಹಾಗೂ ಮೂತ್ರದ ಮಾದರಿಯನ್ನು ತಪಾಸಣೆಯನ್ನು ಮಣಿಪಾಲದ ಲ್ಯಾಬೋರೇಟರಿಯಲ್ಲಿ ಮಾಡಿದಾಗ ಈತ ಗಾಂಜಾ ಸೇವನೆ ಮಾಡಿದ್ದು ಖಾತ್ರಿಯಾಗಿದೆ. ರಾಹುಲ್ ನಾಯ್ಕ್ ಈತ ತಾಲೂಕಿನ ದೇವಳಮಕ್ಕಿ ಮೈತ್ರಿವಾಡ ನಿವಾಸಿಯಾಗಿದ್ದು ಗೋವಾದಲ್ಲಿ ಖಾಸಗಿ ಮಸಾಜ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ.
ಈತ ಸೆಪ್ಟೆಂಬರ್ 21ರಂದು ಗೋವಾದಿಂದ ಕಾರವಾರದ ದೇವಳಮಕ್ಕಿಗೆ ಆಗಮಿಸಿದ್ದ. ಈತ ಗಾಂಜಾ ಸೇವನೆ ಮಾಡಿದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಮಲ್ಲಾಪುರ ಪೊಲೀಸರು ಈತನ ವಿಚಾರಣೆ ನಡೆಸಿದರು. ಬಳಿಕ ಈತನ ರಕ್ತ ಮತ್ತು ಮೂತ್ರದ ಮಾದರಿಯನ್ನು ಮಣಿಪಾಲದ ಪ್ರಯೋಗಾಲಯಕ್ಕೆ ತಪಾಸಣೆಗಾಗಿ ಕಳುಹಿಸಲಾಗಿತ್ತು. ಬುಧವಾರ ಲ್ಯಾಬ್ನಿಂದ ವರದಿ ಪೊಲೀಸರ ಕೈಗೆ ಸೇರಿದ್ದು, ರಾಹುಲ್ ಗಾಂಜಾ ಸೇವನೆ ಮಾಡಿದ್ದ ಬಗ್ಗೆ ಖಚಿತವಾಗಿದೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಅರಣ್ಯಗಳ್ಳರ ಜೊತೆ ಅಧಿಕಾರಿಗಳ ಡೀಲ್, ಗ್ರಾಮಸ್ಥರಿಂದ ಗಂಭೀರ ಆರೋಪ, ಬೇಲಿ ಎದ್ದು ಹೊಲ ಮೇದಿದೆ. ಕುಮಟಾ ತಾಲೂಕಿನ ಕದಗಲ್ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಮರ ಕಡಿಯಲಾಗುತ್ತಿದ್ದು, ಕಾಡುಗಳ್ಳರ ರಕ್ಷಣೆಗೆ ಸ್ಥಳೀಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪರೋಕ್ಷ ಸಹಕಾರ ನೀಡುತ್ತಿರುವ ಬಗ್ಗೆ ಸ್ಥಳೀಯರಿಂದ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ. ಅಧಿಕ ಪ್ರಮಾಣದ ಮರಗಿಡಗಳಿಂದ ಆವೃತವಾದ ಕದಗಲ್ ಅರಣ್ಯ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಹಾಡು ಹಗಲೇ ಕಾಡುಗಳ್ಳತನ ನಡೆಯುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ 2 ದಿನಗಳ ಹಿಂದೆ ಕೋಡಂಬಳೆ ಹಾಗೂ ಸಂತೆಗುಡಿ ಅರಣ್ಯ ಪ್ರದೇಶದಲ್ಲಿನ ನಡುತೋಪಿನಲ್ಲಿ ಸಾಗುವಾನಿ ಮರಗಳ ಅಕ್ರಮ ಸಾಗಾಟ ನಡೆದಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮರದ ತುಂಡಿನ ಸಮೇತ ಆರೋಪಿಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿದರು. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಫ್ಐಆರ್ನಲ್ಲಿ ಪ್ರಕರಣ ದಾಖಲಿಸಿದಂತೆ ಒಂದು ಸಾಗವಾನಿ ಮರವನ್ನು ಕಡಿದು 5 ತುಂಡುಗಳಾಗಿ ತುಂಡರಿಸಿ ತಲೆಯ ಹೊರೆಯ ಮೇಲೆ ಸಾಗಿಸುತ್ತಿರುವಾಗ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಅಕ್ರಮ ಕಟ್ಟಿಗೆ ಸಮೇತ ಆರೋಪಿಗಳಾದ ಶ್ರೀಧರ್ ಶಂಕರಗೌಡ ಹಾಗೂ ಮಹೇಶ್ ಶಂಕರಗೌಡ ಎನ್ನುವವರನ್ನು ಬಂಧಿಸಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ಇದೇ ಎಫ್ಐಆರ್ನ ನಕಲು ಪ್ರತಿಯನ್ನು ಮಾಧ್ಯಮ ಹಾಗೂ ಪತ್ರಿಕೆಯವರಿಗೆ ನೀಡಿದ್ದಾರೆ. ಈ ಬಗ್ಗೆ ಎಲ್ಲೆಡೆ ವರದಿಯೂ ಬಂದಿತ್ತು. ಆದರೆ ಈ ಪ್ರಕರಣದ ಬಗ್ಗೆ ಕೆಲ ವಿಷಯಗಳನ್ನು ತಿರುಚಿ ದೂರು ದಾಖಲಿಸಿಕೊಂಡು ಪ್ರಕರಣ ಮುಚ್ಚುವ ಪ್ರಯತ್ನ ನಡೆದಿದೆ ಎಂಬುದರ ಕುರಿತು ಕೆಲ ಮೂಲಗಳಿಂದ ತಿಳಿದು ಬಂದಿದ್ದು, ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಇಂಬು ನೀಡುವಂತೆ ಇಲ್ಲಿ ಕೆಲ ಅನುಮಾನಾಸ್ಪದ ಅಂಶಗಳು ಅಧಿಕಾರಿಗಳ ವಿರುದ್ಧ ಸಾಕ್ಷಿ ಹೇಳುವಂತೆ ಮಾಡಿದೆ. ಸೋಮವಾರ ಅಂದರೆ ಸೆಪ್ಟೆಂಬರ್ 21ರಂದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೇಳಲಾಗಿ ಎಫ್ಐಆರ್ ದಾಖಲಾಗಿಲ್ಲ. ಆರೋಪಿಗಳನ್ನು ವಿಚಾರಣೆ ನಡೆಸಿ ಸತ್ಯತೆ ಬಯಲಿಗೆಳೆಯಲಾಗುತ್ತದೆ ಎಂದು ವಲಯ ಅರಣ್ಯಾಧಿಕಾರಿ ಪ್ರಭಾಕರ್ ಕಾಗಿನೆಲೆ ತಿಳಿಸಿದ್ದರು. ಅಂದರೆ ಸೆಪ್ಟೆಂಬರ್ 20ಕ್ಕೆ ಎಫ್ಐಆರ್ ದಾಖಲಾಗಿರುವ ಬಗ್ಗೆ ಬಳಿಕ ಮಾಹಿತಿ ನೀಡುತ್ತಾರೆ. ದಾಖಲಾದ ಎಫ್ಐಆರ್ನಲ್ಲಿ ದೊಡ್ಡ ಗಾತ್ರದ ಮರದ ತುಂಡುಗಳನ್ನು ತಲೆ ಹೊರೆಯ ಮೇಲೆ ಸಾಗಿಸುತ್ತಿದ್ದರು ಎಂದು ಉಲ್ಲೇಖಿಸಿದ್ದಾರೆ. ಆದರೆ ಅದು ಹೇಗೆ ಸಾಧ್ಯ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ. ಗ್ರಾಮಸ್ಥರು ಹೇಳುವಂತೆ 2 ರಿಂದ 3 ಕಡೆಗಳಲ್ಲಿ ಮರ ಕಡಿಯಲಾಗಿದೆ. ಆದರೆ ದಾಖಲೆಯಲ್ಲಿ ಒಂದೇ ಮರ ಕಡಿಯಲಾಗಿದೆ ಎಂದು ತೋರಿಸಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೇಳಿದ ಪ್ರಕಾರ ಒಂದೇ ಮರದ ತುಂಡುಗಳಾದರೆ ಅದರ ಗಾತ್ರ ಹಾಗೂ ಒಳಗಿನ ಗಟ್ಟಿಯನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಲಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಬೇಲಿ ಎದ್ದು ಹೊಲ ಮೇದಂತೆ ಗೋಚರಿಸುತ್ತಿರುವ ಅರಣ್ಯ ಕಳ್ಳತನವನ್ನು ತಡೆಗಟ್ಟಬೇಕು ಎಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.